ಶ್ರೀ ವೀರಾಂಜನೇಯ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಶಿವಾಜಿನಗರ ಬಂಬ್ರಾಣ ಇದರ ಆಶ್ರಯದಲ್ಲಿ ಶ್ರದ್ಧಾಂಜಲಿ ಅರ್ಪಣಾ ಕಾರ್ಯಕ್ರಮ ನಡೆಯಿತು. ಶ್ರೀ ವೀರಾಂಜನೇಯ ಫ್ರೆಂಡ್ಸ್ ಕ್ಲಬ್ನ ಸಕ್ರಿಯ ಸದಸ್ಯನಾಗಿದ್ದ, ಸಾಮಾಜಿಕ ಚಟುವಟಿಕೆಯಲ್ಲಿ, ಸಂಘ ಸಂಸ್ಥೆಯಲ್ಲಿ, ದೈವ ದೇವಸ್ಥಾನಗಳ ಕಾರ್ಯಚಟುವಟಿಕೆಯಲ್ಲಿ ಸಕ್ರಿಯನಾಗಿದ್ದ, ರಕ್ತದಾನದ ಮೂಲಕ ಜೀವಕಾರುಣ್ಯ ಸೇವೆಯನ್ನು ಮಾಡುತ್ತಿದ್ದ, ಇತ್ತೀಚೆಗೆ ಅಗಲಿದ ಅಜ್ಜು ಯಾನೆ ಅಜಿತ್ ಅವರ ದಿವ್ಯ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಎಂದು ಪ್ರಾರ್ಥಿಸಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘದ ಸಮನ್ವಯ ಅಧಿಕಾರಿ ಶ್ರೀಮತಿ ಸುನಿತಾ, ಜಯರಾಜ್ ಮಾಸ್ಟರ್ ಚೂರಿತಡ್ಕ, ಕುಮಾರಿ ಭವ್ಯ ಆರಿಕಾಡಿ, ಕುಮಾರಿ ಸುಮಿತ್ರಾ ಬಂಬ್ರಾಣ, ಬ್ರಹ್ಮಶ್ರೀ ಮುಗೇರ ದೈವಸ್ಥಾನದ ಮಾಜಿ ಅಧ್ಯಕ್ಷರಾದ ಹರಿಶ್ಚಂದ್ರ ಅಂಡಿತಡ್ಕ, ವೀರಾಂಜನೇಯ ಭಜನಾ ಮಂದಿರದ ಅಧ್ಯಕ್ಷರಾದ ರವೀಂದ್ರ ಪಿಲಿಂಗೋರಿ, ಅಂಜನಿ ಮಹಿಳಾ ಸಂಘದ ಎಲ್ಲ ಸದಸ್ಯರು, ಧರ್ಮಸ್ಥಳ ಸ್ವಸಹಾಯ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಶ್ರೀ ವೀರಾಂಜನೇಯ ಫ್ರೆಂಡ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ಸಚಿನ್ ಬತ್ತೇರಿ ಹಾಗೂ ಸರ್ವ ಸದಸ್ಯರು ಉಪಸ್ಥಿತಿಯಿದ್ದರು. ಎಲ್ಲರೂ ಅಜ್ಜುವಿನ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಶ್ರದ್ಧಾಂಜಲಿ ಅರ್ಪಿಸಿ, ಅಜಿತ್ ಸಾವಿಗೆ ಕಾರಣರಾದವರಿಗೆ ಶಿಕ್ಷೆ ಕೊಡಿಸಿ ಅಜ್ಜುವಿಗೆ ನ್ಯಾಯ ಕೊಡಿಸುವಂತೆ ಪೊಲೀಸ್ ಇಲಾಖೆಯನ್ನು ಆಗ್ರಹಿಸಿದರು. ಇಲ್ಲೇ ಮಾತ್ರೆಲ್ಲ ಚಿರಪರಿಚಿತರು, ದೂರದ ಹೊಸಂಗರದ ಬೆಜ್ಜೋಡಿತ್ತೆಲ್ಲ ನಮ್ಮ ಭಜನಾ ಮಂದಿರ, ದೇವಸ್ಥಾನ, ಅದೇ ರೀತಿ ವೀರಾಂಜನೇಯ ಫ್ರೆಂಡ್ಸ್ ಕ್ಲಬ್ದ ಸಕ್ರಿಯ ಕಾರ್ಯಕರ್ತೆ. ದುರಂತ ಜೀವನಗಳು ಒಂದು ದುರಂತ ಅಂತ್ಯನು ವೀರಾಂಜನೇಯ ವ್ಯಕ್ತಿ ನಮ್ಮ ಅಜಿತ್ ಕುಮಾರ್ ಅಜ್ಜು. ನಮకు ಮಾತ್ರೆಗಳ ಪ್ರೀತಿ ಪಾತ್ರರಾದ ಶ್ರೀ ಪರಮಾತ್ಮನ ಪಾದಕ್ಕೆ ನಮ್ಮ ಮಾತ ಒಂದು ನಿಮಿಷದ ಮೌನ ಪ್ರಾರ್ಥನೆ, ಅದೇ ರೀತಿ 6 ಮಂದಿ ಭಾವಚಿತ್ರಗಳು, ಒಂದು ಪುಷ್ಪಾರ್ಚನೆ ಅಂಚನೆ ಕೆಲವೊಂದು ವಿಷಯಗಳು ಪ್ರಸ್ತಾಪ ಮಾಡ್ಬೋದು. ಐತಿನಿಕ್ಕಿನ ಸಂಪೂರ್ಣ ಸಹಕಾರಗಳು